ನಮಸ್ಕಾರ. ನಾನಿವತ್ತು ಇಲ್ಲಿ ಗ್ರೀನ್ ಪಾರ್ಕಲ್ಲಿ ವಿಡಿಯೋ ಮಾಡ್ತಿದ್ದೇನೆ. ಇತ್ತೆ ಓಲ್ ಪೋಂಡಲುಂಡತೆ ವಿಡಿಯೋ ಮಲ್ಪುನ ಭಾರಿ ಕಷ್ಟ. ಪನ್ನಗ ಪೂರಾ ಕೊಡಿಡ್ಲ ಜನ ಶಬ್ದ ಪೂರಾ ಉಂಡು. ಗಿಡ ಮರ ಭಾರಿ ಕಡಿಮೆ ತುಲೆ ವಾ ಗುಡ್ಡೆ ಬತ್ತನ ಮುಲ್ಪ ಮಾತ ಮಸ್ತ್ ಗಿಡ ಮರ ಮಾತ ಇತ್ತುಂಡು. ಅಂಚೆ ನೀನಿಲ್ಲ ಐಟ ಬರ್ಕ ಬಣ್ಣದ ಬತ್ತೀನಿ ಬತ್ತಂಡ ದಾಲ ಗಿಡ ಮರ ಲಜ್ಜಿ ದಾಲಜಿ ತುಲೆ ಪಂಜರು ಭೂಮಿ ದಲ್ಕಂಡು ತುಲೆ ಅಂಚ ಮುಲ್ಪ ಅಂತ ಕರ ಗಿಡ ಮರ ಇತ್ತಿನಡೆ ಪೋಸ್ ಮಲ್ಪಗ ಅಂದು ವೀಡಿಯೋ ಅಂಚ ಬತ್ತೆ ಇಡೆ ಗುಡ್ಡೆಗೆ ಅಂಚಂಡ ನಮ್ಮ ಮತ್ತೆ ವೀಡಿಯೋ ಮಲ್ಪಗನ ಭಾರಿ ದೂರ ಬತ್ತೆ ಪನ್ನಗ ಇತ್ತೆ ಕಾಡು ನಾಡು ನನಗೆ ಕಷ್ಟ ನಿಕ್ಲೆ ಗೊತ್ತುಂಡು. ಪಾರ್ಕಂದು ಮಲ್ಪೇರು ಪಾರ್ಕ್ 4 ಗಿಡ ನಡ್ಪೇರು ಅವು ಬುಡ್ನ ಕಾಡು ಅವನು ಪೂರ ದಾಲೊಪ್ಪುಜಿ ದುಮ್ಮು ತುಲೆ ಯಾನ್ಕುಲ್ ದಿನ ಜಾಗಡು ಫುಲ್ಲು ಮರ ಮಟ್ಟಿತ್ತನು ಅವೇನು ಪೂರ ದೆತ್ತದು ಬಯಲುದ ಲೆಕ್ಕ ಮಲ್ತದು ಐಟು ತುಲೆ ಇತ್ತು ಇಲ್ಲುಲ್ಲು ಪೂರ ಕಟ್ಟಿದಾರಲ್ಲೇ ಸ್ಲ್ಯಾಪ್ದು ಇಲ್ಲುಲ್ ತೋಜನತೆ ಆ ಇಲ್ಲುಲ್ ಪೂರ ಕಟ್ಟಿದೇರು ಅಂಚಾದ ನಂಗಿತ್ತ ಮರ ಮಟ್ಟು ಬೋಡಂಡ ಬಾರಿ ಬಂಗ ಓಲೋಲ ಒಂಜೊಂಜಿ ಮರಕ್ಲುಲ್ಲ ಅಂಚಾದ ಯಾನೊಂಜಿ ಎಂಚಿನ ಅಂಡಲ ಕತೆ ಪನ್ಕೈನಿ ಇಂದು ಬತ್ತೆ ಅಂಚ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ, ನೀವು ನೋಡ್ತಿದ್ದೀರ ವಿಜಯ ಲಕ್ಷ್ಬೇದ್ರ. ಎಂಥ ವಿಡಿಯೋ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆದರೆ ಒಂದು ಕತೆ ಹೇಳುವ ಅಂತ. ಕತೆ ಈ ಸಣ್ಣ ಮಕ್ಕಳಿಗೆಲ್ಲ ಕತೆ ಹೇಳೋದಂದರೆ ತುಂಬ ಇಷ್ಟ ಅಲ್ಲ, ಹಾಗೆ ನಾನು ಕೂಡ ಒಂದು ನಿಮಗೆಲ್ಲ ಕತೆ ಹೇಳುವ ಅಂತ. ನಿಮಗೆ ತೆನ್ನಾಲಿ ರಾಮನ ವಿಷಯ ಗೊತ್ತುಂಟಾ? ತೆನ್ನಾಲಿ ರಾಮ ಒಂದು ದಿನ ಆಸ್ಥಾನಕ್ಕೆ ಹೋದಂತೆ. ಆಸ್ಥಾನಕ್ಕೆ ಹೋಗುವಾಗ ಅಲ್ಲಿ ರಾಜ ಹೇಳ್ತಾರೆ, ಈಗ ನಿಮಗೆಲ್ಲರಿಗೊಂದು ಪರೀಕ್ಷೆ ಉಂಟು, ನೀವೆಲ್ಲ ಒಪ್ಕೊಳ್ತೀರಾ ಅಂತ. ಅದಕ್ಕೆ ಏನು ಪರೀಕ್ಷೆ ಅಂತ ಎಲ್ಲರೂ ನೆಂತು ಜೋರು ಬೊಬ್ಬೆ ಹೊಡೆದ್ರಂತೆ. ಏನು ಪರೀಕ್ಷೆ ಅಂತ. ಆಗ ರಾಜ ಹೇಳ್ತಾನೆ, ಈಗ ನಿಮಗೆಲ್ಲರಿಗೂ ನಾನು ಒಂದು ದನ ಮತ್ತು ಕರು ಕೊಡ್ತೇನೆ, ಹಾಗೆ ಒಂದು ಬೆಕ್ಕನ್ನು ಸಾಕಬೇಕು. 1 ತಿಂಗಳು ಸಾಕಿ ಯಾರದ್ದು ಒಳ್ಳೆ ಚಂದ ಇರ್ತದ ಬೆಕ್ಕು ಅವರಿಗೆ ಬಹುಮಾನ ಉಂಟು ಅಂತ ಹೇಳ್ತಾನೆ. ಆಗ ಆಯಿತು ಅಂತ ಎಲ್ಲರೂ ಒಪ್ಪಿಕೊಳ್ತಾರೆ. ಇವನು ಮಾತ್ರ ಸುಮ್ಮನೆ ಕೂತ್ಕೊಂಡಿರ್ತಾನೆ. ಯಾರು? ತೆನ್ನಾಲಿ ರಾಮ. ಅವನು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ, ಆದರೂ ಅವನು ಸುಮ್ಮನೆ ಕೂತ್ಕೊಂಡಿದ್ದಾನೆ. ಅದಕ್ಕೆ ಎಲ್ಲರೂ ಕೇಳ್ತಾರೆ, ಅವನಿಗೂ ಕೊಡಿ ಅಂತ. ಆಗ ಇವನು ಎಂಥದ್ದು ಹೇಳೋದಿಲ್ಲ. ಹಾಗೆ ಎಲ್ಲರಿಗೂ ಒಂದೊಂದು ದನ ಕರು ಕೊಡ್ತಾರೆ, ಹಾಗೆ ಒಂದು ಸಣ್ಣ ಬೆಕ್ಕನ್ನು ಕೂಡ ಕೊಡ್ತಾರೆ. ಹಾಗೆ ಇವನಿಗೂ ಹಾಗೆ ಒಂದು ಸಣ್ಣ ಕರು, ಒಂದು ದನ ಕೊಡ್ತಾರೆ, ಒಂದು ಬೆಕ್ಕನ್ನು ಕೊಡ್ತಾರೆ. ಹಾಗೆ ಎಲ್ಲರೂ ತಗೊಂಡೋಗಿ ಅವರು ಹೇಳ್ತಾರೆ, ಇದು ಎಲ್ಲರೂ ಚಂದ ಮಾಡಿ ಸಾಕ್ತಾರೆ. ದಿನ ಹಾಲು ಉಣಿಸಿ ಬೆಕ್ಕನ್ನ ತುಂಬ ತೋರ 1 ತಿಂಗಳಿಗೆ ತುಂಬ ತೋರ ಆಯಿತು. ಬೆಕ್ಕು ತುಂಬ ಚೆಂದ ಆಗಿದೆ, ಒಳ್ಳೆ ಉದ್ದ ಮದ್ದಿರ್ಬೋದು, ಹಾಗೆ ಚಂದ ಆಗಿದೆ ಬೆಕ್ಕು. ಎಲ್ಲರಿಗೂ ಭಾರಿ ಖುಷಿಯಾಗಿದೆ. ನನಗೆ ಪ್ರೈಸ್ ನನಗೆ ಸಿಗ್ತದೆ ಅಂಥೇಳಿ ತುಂಬ ಖುಷಿಯಲ್ಲಿರ್ತಾರೆ. ಆಗ ತೆನ್ನಾಲಿ ರಾಮ ಏನು ಮಾಡ್ತಾನೆ, ಅವನು ಒಂದು ದಿನ ಫಸ್ಟಿಗೆ ತಗೊಂಡೋದವತ್ತೇ ಬೆಕ್ಕಿಗೆ ಹಾಲು ತಗೊಂಡೋಗಿರ್ತಾನೆ. ಅದು ಏನು ಹಾಲು ಅಂದರೆ ಕುದಿಯುವ ಹಾಲು, ತುಂಬ ಕುದೀತಾ ಇರ್ತದೆ. ಆಗ ಈ ಬೆಕ್ಕು ಹೋಗಿ ಹಾಲಿಗೆ ಬಾಯಿ ಹಾಕ್ತದೆ. ಬಾಯಿ ಹಾಕುವಾಗ ಬಾಯಿ ಸುಟ್ಟೋಗ್ತದೆ, ಬೆಕ್ಕುದು ಬಾಯಿ ಸುಟ್ಟೋಗ್ತದೆ. ಆಗ ಏನು ಮಾಡ್ತಾನೆ, ಹಾಗೆ ಇವನು ಸುಮ್ಮನೆ ಇರ್ತಾನೆ. ದಿನ ಹಾಲು ತಗೊಂಡೋಗಿ ಇಡುವಾಗ ಈ ಬೆಕ್ಕು ಓಡೋದು. ದಿನ ಇವನು ಬಿಸಿ ಹಾಲೇ ತಗೊಂಡೋಗಿಡ್ತಾನೆ. ಆದರೆ ಇವರಿಗೆ ಯಾರಿಗೂ ಗೊತ್ತಿಲ್ಲ, ಹಾಲೆಲ್ಲ ಇವನೇ ಚೆನ್ನಾಗಿ ಕುಡಿತಾನೆ, ಇವನ ಹೆಂಡತಿ ಮಕ್ಕಳು ಚೆನ್ನಾಗಿ ಕುಡಿತಾರೆ. ಆದರೆ ದಿನ ಹಾಲು ತಗೊಂಡೋಗಿಡ್ತಾನೆ ಬೆಕ್ಕಿಗೆ. ಹಾಲದು ಕುಡಿಯೋದಿಲ್ಲ ಬೆಕ್ಕು. ಮತ್ತು ಒಂದಿನ ಎಂತ ಮಾಡೋದು, ಆಗ ಮರುದಿನ ಈ ಬೆಕ್ಕು ಸಾಯಲಿಕ್ಕಾಗಿದೆ. ತುಂಬ ಬೆಕ್ಕನ್ನು ನೋಡುವಾಗ ಈಗ ಸಾಯ್ತದೆ ಮತ್ತೆ ಸಾಯ್ತದೆ ಅಂತ ಇರ್ತದೆ, ಹಾಗಿರ್ತದೆ ಬೆಕ್ಕು. ಆಗ ಇವನೇನು ಮಾಡ್ತಾನೆ, ನಾಳೆ ಹೋಗಬೇಕು ಅಂತಿರುವಾಗ ಇವತ್ತು ಕೂಡ ಹಾಗೆ ತಗೊಂಡೋಗಿ ಹಾಲಿಡ್ತಾನೆ. ಹಾಲಿಡುವಾಗ ಎದ್ದು ಬಿದ್ದು ಓಡಲಿಕ್ಕೆ ಅದಕ್ಕೆ ಆಗೋದಿಲ್ಲ, ಅಷ್ಟು
ಹಾಲು ನೋಡುವಾಗ ಓಡಲಿಕ್ಕೆ ಶುರುವಾಗುತ್ತೆ. ಎಂತ ಮಾಡೋದು, ಮರುದಿನ ತಗೊಂಡೋಗ್ತಾನೆ. ಎಲ್ಲರೂ ತಗೊಂಡೋಗ್ತಾರೆ ಬೆಕ್ಕನ್ನು. ತುಂಬ ಚೆಂದಾಗಿದೆ, ತುಂಬ ತೋರಾಗಿದೆ, ತುಂಬ ಖುಷಿಯಾಗಿ ಉಂಟು. ಹಾಲು ನೋಡಿದರೆ ಬೇಗ ಬೇಗ ಕುಡಿತದೆ. ಆದರೆ ತೆನ್ನಾಲಿ ರಾಮನ ಬೆಕ್ಕು ಮಾತ್ರ ಸಪೂರಾಗಿ ಸಾಯಲಿಕ್ಕಾಗಿರ್ತದೆ. ಆಗ ಎಲ್ಲರೂ ಕೇಳ್ತಾರೆ, ಏನು ನಿನ್ನ ಬೆಕ್ಕು ಹೀಗೆ ಆಗಿದ್ದಲ್ಲ ಮಾರಾಯ, ಏನು ಅಂತ. ಎಂತಂತ ಹೇಳೋದು, ಅದರ ಸ್ಟೋರಿ ದೊಡ್ಡದೇ ಉಂಟು ಅಂತ ಹೇಳ್ತಾನೆ ಅವನು. ಆಗ ಏನು ಅಂತ ಕೇಳ್ತಾರೆ ಎಲ್ಲರೂ. ಅಷ್ಟೊತ್ತಿಗೆ ಎಲ್ಲರೂ ಎದ್ದು ನಿಂತು ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಯಾಕೆ ನೋಡುವಾಗ ರಾಜ ಬಂದು ಒಬ್ಬೊಬ್ಬರನ್ನೇ ಕರೀತಾನೆ. ಒಬ್ಬೊಬ್ಬರನ್ನೇ ಕರೆದಾಗುವಾಗ ಎಲ್ಲರೂ ತಗೊಂಡೋಗ್ತಾರೆ, ಬೆಕ್ಕು ತಗೊಂಡೋಗ್ತಾರೆ. ಎಲ್ಲರಿಗೂ ಖುಷಿ ಆಗ್ತದೆ. ಎಲ್ಲರ ಬೆಕ್ಕು ಒಂದಕ್ಕಿಂತ ಒಂದು ತುಂಬ ಚೆಂದ ಆಗಿದೆ, ತೋರಾಗಿದೆ. ತುಂಬ ಖುಷಿಯಲ್ಲಿ ಎಲ್ಲರಿಗೂ ಇರಲಿ ನೋಡುವ, ಎಲ್ಲರದ್ದು ಆಯಿತಾ, ಇನ್ಯಾರ್ದು ಉಂಟು ಕೇಳ್ತಾರೆ. ಆಗ ತೆನ್ನಾಲಿ ರಾಮನದು ಬೆಕ್ಕು ಹಿಡ್ಕೊಂಡು ಬರ್ತಾನೆ. ಆಗ ರಾಜ ಕೇಳ್ತಾರೆ, ಎಂತ ಮಾರ್ರೆ ಇದು, ಎಂತ ನಿಂದು ಬೆಕ್ಕ ಇದು, ಎಂತ ನಾನು ಕೊಟ್ಟ ಬೆಕ್ಕು ಯಾವುದು, ನಿಂದು ಬೆಕ್ಕು ಯಾವುದು, ಇದು ಎಂಥ ಅವಸ್ಥೆ ಅಂತ. ಅದರ ವಿಷಯ ಏನು ಹೇಳೋದು ರಾಜ ಅಂತ ಹೇಳ್ತಾನೆ. ಏನಾಯಿತು, ಎಲ್ಲರ ಮನೆ ಬೆಕ್ಕು ಹಾಲು ಕುಡಿಯದ ಬೆಕ್ಕನ್ನು ಕೊಟ್ಟಿದ್ದೀರಲ್ಲ ಸ್ವಾಮಿ ಅಂತ ಹೇಳ್ತಾನೆ. ಹಾಲು ಕುಡಿಯೋದಿಲ್ವ ಬೆಕ್ಕು? ಯಾರು ತಾನೇ ನಂಬ್ತಾರೆ ಈ ಮಾತನ್ನು? ಬೆಕ್ಕು ಯಾವಾಗಲೂ ಹಾಲು ಕುಡಿಯದ ಬೆಕ್ಕು ಇದೆಯಾ ಅಂತ ಕೇಳ್ತಾರೆ. ಆಗ ನೋಡಿ ಸ್ವಾಮಿ ಅಂತ ಹೇಳಿ ಅವರು ಭಟರನ್ನು ಕರೀತಾರೆ. ಹಾಲು ತಗೊಂಡು ಬನ್ನಿ, ಇವನು ಏನು ಬೊಗಳ್ತಾನೆ ನೋಡುವ, ಏನು ಹೇಳ್ತಾನೆ ನೋಡುವ, ಹಾಲು ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಭಟರು ಹಾಲು ತಗೊಂಡು ಬರ್ತಾರೆ. ಹಾಲು ತಗೊಂಡು ಬಂದು ಬೆಕ್ಕಿನ ಮುಂದೆ ಇಡುವಾಗ ಅದು ಎದ್ದೋ ಬಿದ್ದೋ ಓಡಲಿಕ್ಕೆ ಶುರು ಮಾಡಿತು ಬೆಕ್ಕು. ಅದಕ್ಕೆ ಓಡಲಿಕ್ಕೆ ಆಗೋದಿಲ್ಲ, ಆದರೂ ಓಡಲಿಕ್ಕೆ ಶುರು ಮಾಡಿತು. ಆಗ ರಾಜನಿಗೆ, ಹೌದು, ಏನು ಮಾರ ಇದು ಎಂತ, ಈ ಬೆಕ್ಕನ್ನು ಸಾಕಲಿಕ್ಕೆ ನನಗೆ ತುಂಬ ಕಷ್ಟವಾಯಿತು ಸ್ವಾಮಿ. ಈ ಬೆಕ್ಕಿಗೆ ಹಾಲು ತೋರಿಸಿದರೆ ಸಾಕು ಓಡಲಿಕ್ಕೆ ಶುರು ಮಾಡುತ್ತೆ. ನಾನಿದನ್ನು ಹೇಗೆ ಸಾಕುವುದು? ನನಗೆ ಈ ಬೆಕ್ಕನ್ನು ಸಾಕಲಿಕ್ಕೆ ಹರಸಾಹಸ ಪಟ್ಟಿದ್ದೇನೆ ಸ್ವಾಮಿ. ಅದು ಓಡಿದಲ್ಲಿಗೆ ಓಡಿ ಅದು ಎಲ್ಲೆಲ್ಲಿ ಹೋಗಿ ಅಡಗಿ ಕೂತ್ಕೊಳ್ತದೆ. ಅದಕ್ಕೆ ಚೂರು ಗಂಜಿ ತೆಳಿ ಹೀಗೆಲ್ಲ ಕೊಟ್ಟು ನಾನು ಸಾಕಿದ್ದು ಸ್ವಾಮಿ. ಹಾಲು ನೋಡಿದ ತಕ್ಷಣ ಓಡ್ತದೆ. ಇದನ್ನು ನಾನು ಹೇಗೆ ಸಾಕಲಿ ಸ್ವಾಮಿ, ನೀವೇ ಹೇಳಿ. ಹೌದು, ಇಂಥ ಬೆಕ್ಕನ್ನು ಸಾಕೋದು ತುಂಬಾ ಕಷ್ಟ. ಇವನಿಗೆ ಪ್ರೈಸ್ ಕೊಡಬೇಕು ಅಂತ ತಿಳ್ಕೊಂಡು ಅವನಿಗೆ ಪ್ರೈಸ್ ಕೊಟ್ಟರು. ಇನ್ನು ನಾನು ಕನ್ನಡೊಡೆ ವೀಡಿಯೋ ಮಲ್ತೆ ಪಂಡ ಒಂಜಿ ಕತೆ ಪಂಡ ನಿಕ್ಲಿಗೆ ಅರ್ಥ ಆಪುಂಡತೆ ನಿಕ್ಲು ಮಾತಾಡ್ಲಿಂಗೆ ಸಪೋರ್ಟ್ ಮಲ್ಪರ ನೆನ್ನದು ಕನ್ನಡೊಡು ಒಂಜಿ ಕತೆ ಪಂಡೆ ಮಾತಾಡ್ಲ ಸಪೋರ್ಟ್ ಮಲ್ಪಲೆ. ಇನ್ನು ಒಂಜಿ ಜ್ಯೂಸ್ದು ಒಂಚೂರು ತೋಜ್ಪಾವಡೊಂದುಲ್ಲೆ ಎಂಚಾತನ ಪನ್ಲೆ ಬೊಕ್ಕೊಂಜಿ ಕತೆ ಪಂಡೆ ಕನ್ನಡೊಡು. ಕನ್ನಡ ಬರಂದು ಕ್ಲಿಯರ್ಲಜ್ಜಿ ಅಂಚದು ನಿಕ್ಲೆ ಕನ್ನಡೊಡು ಪಂಡೆ ತುಳುಟ ಅವೇನು ಕೂಡ ಅವರ ಪಂಡ ಉದ್ದ ಆಪುಂಡು ವೀಡಿಯೋಲ್ ಎಂತ ಆಪುಡು. ಅದಕ್ಕೋಸ್ಕರ ನಿಕ್ಲವೇನು ತೂಲೆ ಮಾತಿರ್ಲಿಂಕ್ ಸಪೋರ್ಟ್ ಮಲ್ಪಲಂದಿಕ್ಕೆ ಏನು ನಂಗೊಂದು ಕೆಲಸ ಪೋಪಿನಕ್ಲಿಗೆ ಪಿದಾಯಿ ದೊಂಬುಗು ಮತ್ತು ಪೋಪಿನಕ್ಲಿಗೆ ಬೊಕ್ಕ ಒಡೆಗೆ ಪೋಯಿಜಿಡಲ್ಲ ಇಲ್ಲದಲ್ಲ ಉಪ್ಪುನಕ್ಲಿಗ್ಲ ಈ ಕ್ಯಾರೆಟ್ ಒಂದು ಬಾರಿ ಎಡ್ಡೆ ನಂಗೊಂದು ಚರ್ಮಗ್ಲ ಎಡ್ಡೆ ಕಣ್ಣಿಗ್ಲ ಎಡ್ಡೆ ಮಾತ ಎಡ್ಡೆ ಉನ್ನೇನು ಒಂದು 2-3-4 ಕ್ಯಾರೆಟ್ ಇತ್ತಂಡ ಅವೇನು ಸೂಲಿ ತೆತ್ತದು ಬೇಯ್ಪಾವಡು ಐಕ್ ತುಲೆ ಒಂಜಿ ನೀರುಳ್ಳಿ ಬೊಕ್ಕ ಒಂಜಿ ಅರ್ಧ ಇಂಚಿದಾತು ಶುಂಠಿ ಉನ್ನೇನು ಪಾಡ್ದು ನಮ್ಮ ಮಿಕ್ಸಿ ಮಲ್ಪೊಡು ಪನ್ನಗ ಬೇಯ್ಪಾಯಿನ ಕ್ಯಾರೆಟ್ ಚೌಳಿ ಆದು ಬೊಕ್ಕ ನಮ್ಮ ಉನ್ನೇನು ಒಟ್ಟು ಪಾಡ್ದು ಮಿಕ್ಸಿ ಮಲ್ಪೊಡು ಪೇರು ಸೇರ್ಪಾವಡೊಂದು ಉಜ್ಜಿ ಅಂಚೆನೆ ಮಲ್ತಂಡ ಯಾವುದು ಐಕೊಂಜಿ ತುಂಡು ರುಚಿಗೆ ತಕ್ಕ ಬೆಲ್ಲ ಪಾಡು ನೋಡು. ಅಪ್ಪನಕ್ಲು ವೀಡಿಯೋ ತುಯ್ಯಾರೆ ನಿಕ್ಲೆ ಕತೆ ಇಷ್ಟ ಅಣ್ಣ ಲೈಕ್ ಮಲ್ಪಲೆ ಶೇರ್ ಮಲ್ಪಲೆ ಕಮೆಂಟ್ ಮಲ್ಪಲೆ ಬೊಕ್ಕ ಏರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಲ್ತು ಜರಾಕ್ಲು ಸಬ್ಸ್ಕ್ರೈಬ್ ಮಲ್ಪಲೆ ಮಾತೆರೆ ಗ್ಲಾಸ್ ಹೊಲ್ ಮೇಲ್ಪನೊಂದು ಇನ್ನಿತ ವೀಡಿಯೋನ ಮುಗಿಪ ಎಲ್ಲ ತಿಕ್ಕು ಎಡ್ಡೆ ವೀಡಿಯೋಡು ಬಾಯ್.